ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಹೊರಟಿದ್ದ ಶಿಕ್ಷಕಿಯನ್ನ ಮನೆಯ ಕಾಂಪೌಂಡ್ನಲ್ಲಿ ಕೂಡಿ ಹಾಕಿ ನಿರ್ಬಂಧಿಸಿದ ಆರೋಪಿಯನ್ನ ಕೋಡಿಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ತಡೆಯುವ ಸಮಾಜದ್ರೋಹಿ ಘಟನೆಯು ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿ ನಡೆದಿದೆ. ಪೊಲೀಸರು ಮಧ್ಯಪ್ರವೇಶಿಸಿ ಆರೋಪಿ 30 ಸುದೀಪ್ ಎಂಬುವವನನ್ನು ಬಂಧಿಸಿ ನ್ಯಾಯಾಂಗದ ವಶಕ್ಕೆ ಒಪ್ಪಿಸಿದ್ದಾರೆ. ಶಿಕ್ಷಕಿ ಸುಶೀಲಮ್ಮ ಸಮೀಕ್ಷೆಗೆ ಹೊರಟಿದ್ದಾಗ ಎತ್ತರದ ಗೋಡೆಯ ಕಾಂಪೌಂಡ್ನೊಳಗೆ ಆಕೆಯನ್ನು ಸಿಕ್ಕಿ ಹಾಕಿಸಿದ ಆರೋಪಿಯು ಹೊರಗೆ ಹೋಗಲು ಬಿಡದೆ ತೊಂದರೆ ಕೊಟ್ಟಿದ್ದ. ಸಮೀಕ್ಷೆ ವಿಚಾರವಾಗಿ ರಾಜಕೀಯ ಟೀಕೆ ಮಾಡಿದ್ದ. ಈ ಸಂಬಂಧ ಸುಶೀಲಮ್ಮ ಪೊಲೀಸರಿಗೆ ದೂರು ನೀಡಿದ್ದರು. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಸಂದೀಪ್ನನ್ನು ಬಂಧಿಸಿದ್ದಾರೆ. ಸುಶೀಲಮ್ಮ ಇಲ್ಲಿನ ಹೊಸಹಳ್ಳಿ ಬಳಿ ಸಮೀಕ್ಷೆ ನಡೆಸುತ್ತಿದ್ದರು. ಆರೋಪಿಯ ಮನೆಗೆ ಹೋಗಿ ತಾಯಿಯಿಂದ ಮಾಹಿತಿ ಪಡೆದಾಗ ಬಂದ ಆರೋಪಿ ಕೆಟ್ಟ ರೀತಿಯಲ್ಲಿ ಮಾತನಾಡಿದ್ದಾನೆ. ಗುರುತಿನ ಚೀಟಿ ತೋರಿಸಿದರೂ ತರಲೆ ಮಾಡಿದ್ದಾನೆ. ತಾಯಿ ಮಗ ಆ ಮನೆಯಲ್ಲಿ ವಾಸವಿದ್ದು ಅವರು ಪಕ್ಕದ ಗೋರ್ಗುಂಟೆ ಪಾಳ್ಯದಲ್ಲಿ ಚಾದಂಗಡಿ ನಡೆಸುತ್ತಿರುವುದು ತಿಳಿದು ಬಂದಿದೆ. ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise, a unit of Digital Planet behind Sri Brahma Babariya Temple, Bukkapatnam, Mangalore. For bookings, call 92433 01874.